ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸೋಣ. ನಮ್ಮ ಜೀವನದಲ್ಲಿ ದೇವರ ಆ ಪವಿತ್ರ ಶಕ್ತಿಯನ್ನು ಪಡೆಯೋಣ. ಸಹೋದರ ಸಹೋದರಿಯರೇ, ಜೀವನದ ಒಂದು ಬಹಳ ಮುಖ್ಯ ಭಾಗ ನಮ್ಮ ಅತಿಥಿಗಳು. ಅತಿಥಿ ದೇವೋಭವ ಎಂಬ ಭಾರತದ ಸಂಸ್ಕೃತಿಯ ಒಂದು ಶಬ್ದವನ್ನು ಕೇಳಿದ್ದೇವೆ. ಅತಿಥಿಗಳೆಂದರೆ ಅವರು ದೇವರ ರೂಪದಲ್ಲಿ ಬರುವವರು. ಅವರನ್ನು ಯಾವ ರೀತಿ ನಾವು ಸತ್ಕರಿಸುವುದು, ಯಾವ ರೀತಿಯಲ್ಲಿ ಅವರನ್ನು ನಾವು ಕಾಣುವುದು, ಇದರ ಬಗ್ಗೆ ದೇವರ ವಾಕ್ಯದ ಧ್ಯಾನವನ್ನು ನಾವೆಲ್ಲರೂ ಮಾಡೋಣ. ಅದರೊಂದಿಗೆ ನಾವು ಇನ್ನೊಂದು ತಿಳಿಯಬೇಕಾದ ವಿಷಯ, ನಾವು ಸ್ವಾಭಿಮಾನಿಗಳಾಗಬೇಕು ಮತ್ತು ಇತರರಿಗೂ ಗೌರವ ಕೊಡಬೇಕು. ನಾವು ಸ್ವಾಭಿಮಾನಿಗಳಾದರೆ ಖಂಡಿತ ನಮ್ಮ ಮನೆಗೆ ಬರುವ ಅತಿಥಿಗಳಿಗೆ ಗೌರವವನ್ನು ಕೊಡಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಅದರ ಬಗ್ಗೆ ಧ್ಯಾನಿಸೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ 29ನೇ ಅಧ್ಯಾಯದಿಂದ ಆರಿಸಲಾಗಿದೆ. ವಾಕ್ಯಗಳು 21ರಿಂದ 26ರವರೆಗೆ. ಈ ವಾಕ್ಯಗಳನ್ನು ನಾವಿಲ್ಲೂ ಧ್ಯಾನಿಸೋಣ. ಸಹೋದರ ಸಹೋದರಿಯರೇ, ಈ 3 ಅವಶ್ಯಕತೆಗಳು ಮನುಷ್ಯನ ಜೀವನಕ್ಕೆ ಬಹಳ ಮುಖ್ಯ. ಅನ್ನ, ನೀರು, ಬಟ್ಟೆ. ಅದೇ ರೀತಿ ವಾಸಕ್ಕೆ ಒಂದು ಒಳ್ಳೆಯ ಮನೆ. ನಾವೆಲ್ಲರೂ ಹೊಟ್ಟೆ ತುಂಬಬೇಕು, ನಮ್ಮ ಜೀವನ ನಡೆಯಬೇಕೆಂದರೆ. ಆದರೆ ನಾವು ಮರ್ಯಾದಸ್ಥರಾಗಿ ಬದುಕಬೇಕಾದರೆ ಖಂಡಿತ ನಾವು ದುಡಿಮೆ ಮಾಡಿಕೊಂಡು ಅದರಿಂದ ಸಿಕ್ಕಿದ ಆ ಹಣದಿಂದ ನಾವು ನಮ್ಮ ಕೈಯಾರೆ ಉಣ್ಣುವುದು, ಅದಕ್ಕೊಂದು ಸಂತೋಷವಿದೆ. ಯಾರೋ ಕೊಟ್ಟದ್ದು, ಯಾರೋ ದಯಪಾಲಿಸಿದ್ದು, ಅಥವಾ ಯಾರಿಂದ ಕೇಳಿ ಬೇಡಿ ಪಡೆದದ್ದು, ಅದಕ್ಕೆ ಅಷ್ಟೊಂದು ಮರ್ಯಾದೆ ಇಲ್ಲ. ನಾನು ನನ್ನ ಸ್ವಂತ ಕೈಗಳಿಂದ ಕೆಲಸ ಮಾಡಿ ಏನು ಗಳಿಸುತ್ತೇನೆ, ಇದರಿಂದ ನಾನು ನನ್ನ ಹೊಟ್ಟೆ ತುಂಬುತ್ತೇನೆ. ಅದಕ್ಕೆ ನಿಜವಾದ ಒಂದು ಗೌರವವಿದೆ. ದೇವರ ವಾಕ್ಯವು ಇದನ್ನೇ ಹೇಳುತ್ತೆ. ಸಂತ ಪೌಲರು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರದಲ್ಲಿ ಇದರ ಬಗ್ಗೆ ಅವರು ಸ್ಪಷ್ಟವಾಗಿ ಉಲ್ಲೇಖಿಸುತ್ತಾರೆ. ನಾವೆಲ್ಲರೂ ದುಡಿಯಬೇಕಾದವರು. ದುಡಿದರೆ ಮಾತ್ರ ನಮಗೆ ತಿನ್ನಲಿಕ್ಕೆ ಸಾಧ್ಯ. ಅಂದರೆ ದುಡಿಮೆ ಇಲ್ಲದವರಿಗೆ ಊಟ ಮಾಡುವ ಹಕ್ಕು ಇಲ್ಲ ಎಂದು ಸಂತ ಪೌಲರು ಹೇಳುತ್ತಾರೆ. ಆದ್ದರಿಂದ ಅವರು ಹೇಳುವ ಆ ವಾಕ್ಯಗಳನ್ನು ನಾವು ಕೇಳೋಣ. ಪ್ರಿಯ ಸಹೋದರರೇ, ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾವು ನಿಮಗೆ ಆಜ್ಞಾಪಿಸುವುದೇನೆಂದರೆ, ನಾವು ನಿಮಗೆ ಬೋಧಿಸಿದ ಸದಾಚಾರಗಳನ್ನು ಪಾಲಿಸದೆ ಮೈಗಳ್ಳತನದಿಂದ ದಿನಗಳ ಯಾವ ಸಹೋದರನೆಂದಿಗೂ ಸಂಪರ್ಕವಿಟ್ಟುಕೊಳ್ಳಬೇಡಿ. ನಾವು ಹೇಗೆ ನಡೆದುಕೊಂಡೆವೋ ಹಾಗೆಯೇ ನೀವು ಸಹ ನಡೆದುಕೊಳ್ಳಬೇಕೆಂದು
ನಿಮಗೆ ತಿಳಿದ ವಿಷಯ. ನಾವು ನಿಮ್ಮ ಬಳಿ ಇದ್ದಾಗ ಸೋಮಾರಿಗಳಾಗಿರಲಿಲ್ಲ. ಪುಕ್ಕಟೆಯಾಗಿ ನಾವು ಯಾರ ಅನ್ನವನ್ನು ಉಣ್ಣಲಿಲ್ಲ. ನಿಮ್ಮಲ್ಲಿ ಯಾರಿಗೂ ಹೊರೆಯಾಗಬಾರದೆಂದು ಹಗಲಿರುಳು ನಾವೇ ಕಷ್ಟಪಟ್ಟು ದುಡಿದಿದ್ದೇವೆ. ನಿಮ್ಮಿಂದ ನಮಗೆ ಪೋಷಣೆ ಪಡೆಯಲು ನಮಗೆ ಹಕ್ಕಿಲ್ಲವೆಂದಲ್ಲ, ಆದರೆ ನೀವು ನಮ್ಮನ್ನು ಅನುಸರಿಸಿ ನಡೆಯುವಂತೆ ನಿಮಗೆ ಆದರ್ಶವಾಗಿ ಇರಬೇಕೆಂದೇ ನಾವು ಹೀಗೆ ಮಾಡಿದೆವು. ನೋಡಿ, ಸಂತ ಪೌಲರು ತಮ್ಮ ಸ್ವಂತ ಜೀವನದ ಬಗ್ಗೆ ಇಲ್ಲಿ ಉಲ್ಲೇಖಿಸುತ್ತಾರೆ. ಅವರು ದೇವರ ವಾಕ್ಯವನ್ನು ಸಾರುವಂತಹ ಕಾಯಕವನ್ನು ದೇವರಿಂದ ಪಡೆದುಕೊಂಡವರು, ದೇವರಿಂದ ಅಭಿಷೇಕಿಸಲ್ಪಟ್ಟವರು. ಈ ದೇವರ ವಾಕ್ಯವನ್ನು ಸಾರುವಂಥ ಕಾಯಕವನ್ನು ಮಾಡ್ತಿದ್ದರು. ಒಬ್ಬ ದೇವರ ವಾಕ್ಯವನ್ನು ಸಾರುವಂಥ ಕಾಯಕ ಮಾಡುವವನಿಗೆ ಅವನಿಗೆ ಸ್ವಂತ ಆದಾಯವಿಲ್ಲ. ಯಾರು ಸ್ವಾರ್ಥೆಯನ್ನು ಆಲಿಸುತ್ತಾರೋ ಅವರು ಆತನಿಗೆ ದಿನನಿತ್ಯದ ಅವಶ್ಯಕತೆಗಳನ್ನು ನೀಡಬೇಕು. ಇದು ಅವರ ಕರ್ತವ್ಯ. ಹಾಗಿರುವಾಗಲೂ ಸಂತ ಪೌಲರು ಹೇಳುತ್ತಾರೆ, ನಾವು ದೇವರ ವಾಕ್ಯವನ್ನು ಸಾರುವಂಥ ಕಾಯಕವನ್ನು ಮಾಡುತ್ತೇವೆ, ಆದರೆ ನಾವು ನಿಮಗೆ ಒಂದು ಹೊರೆಯಾಗಲಿಕ್ಕೆ ಸಿದ್ಧವಿಲ್ಲ. ಆದ್ದರಿಂದ ನಾವು ಸ್ವಂತ ಕೈಗಳಿಂದ ದುಡಿಯುತ್ತೇವೆ. ಇದರ ಮೂಲಕ ನಾವು ನಿಮಗೆ ಆದರ್ಶರಾಗಬೇಕು. ದುಡಿಮೆಯ ಬಗ್ಗೆ ನಾವು ಮೈಗಳ್ಳತನದಿಂದ ಸೋಮಾರಿತನದಿಂದ ಜೀವಿಸಿ ನಮ್ಮ ಜೀವನದ ಆ ಸಮಯವನ್ನು ಹಾಳು ಮಾಡಿ ಅತ್ತ ಇತ್ತ ಅಲೆದು ಜೀವನ ನಡೆಸಿದರೆ ಅದು ದೇವರಿಗೆ ಮೆಚ್ಚಲ್ಲ. ಪ್ರತಿಯೊಬ್ಬರಿಗೂ ದೇವರು ಶಕ್ತಿಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ದೇವರು ಆ ಜಾಣ್ಮೆಯನ್ನು ಕೊಟ್ಟಿದ್ದಾರೆ, ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಕೈ ಕಾಲುಗಳಿಂದ ಹಾಗೂ ಆ ಬುದ್ಧಿ ಶಕ್ತಿಯಿಂದ ಜಾಣ್ಮೆಯಿಂದ ದುಡಿದು ನಾವು ತಿನ್ನಬೇಕು. ಅದಕ್ಕೆ ಮರ್ಯಾದೆ ಇದೆ. ಇತರರಿಗೂ ನಾವು ಹೊರೆ ಆಗುವುದಿಲ್ಲ. ಇದನ್ನೇ ಸಂತ ಪೌಲರು ಹೇಳುತ್ತಾರೆ. ನಮ್ಮ ಜೀವನದಲ್ಲಿ ಯಾರ ಮೇಲೆ ಅವಲಂಬಿಸುವುದು ತಪ್ಪು. ಯಾವ ತನಕ ನಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯವಿದೆ, ನಮ್ಮ ಕೈ ಕಾಲುಗಳು ಸರಿಯಾಗಿವೆ, ನಮ್ಮ ದೇಹ ಶಕ್ತಿಯುತವಾಗಿದೆ, ಆ ತನಕ ನಾವು ದುಡಿಯಬೇಕು. ಸೋಮಾರಿಗಳಾಗಿರಬಾರದು. ಯಾರೋ ಕೊಡ್ತಾರೆ, ಯಾರೋ ಅಲ್ಲಿ ಬೇಡಿದರೆ ಕೊಡ್ತಾರೆ, ಅಥವಾ ಯಾರೋ ನಮಗೆ ಕಂಡಿದ್ದ ಅದು ಅವರ ಮೇಲೆ ಹೊಂದಿಕೊಂಡು ನಡೆಸುವಂಥ ಜೀವನ, ಅದು ಸೋಮಾರಿತನದ ಜೀವನ. ಯಾವುದೇ ಸಾಧ್ಯವಿಲ್ಲ, ದುಡಿಯಲಿಕ್ಕೆ ಆಗುವುದಿಲ್ಲ. ಯಾವ ರೀತಿ ನಾವು ಏನು ಮಾಡಲಿಕ್ಕಾಗದೆ ಪೂರ್ಣವಾಗಿ ಅಸಹಾಯಕರಾಗುತ್ತವೆ, ಆಗ ಮಾತ್ರ ನಮಗೆ ಖಂಡಿತವಾಗಿ ಇತರರಿಂದ ನಾವು ಆಹಾರವನ್ನು ಪಡೆಯಲು ಅಥವಾ ಸಹಾಯವನ್ನು ಪಡೆಯಲು ನಮಗೆ ಖಂಡಿತ ಅರ್ಹತೆ ಇದೆ. ಅಷ್ಟರ ತನಕ ಇಲ್ಲ. ನಮ್ಮ ದೇಹ, ನಮ್ಮ ಜೀವ ಎಲ್ಲವೂ ಸರಿಯಾಗಿರುವ ತನಕ ನಮಗೆ ಇತರರಿಂದ ಪುಕ್ಕಟೆಯಾಗಿ ಪಡೆದು ಬದುಕುವ ಹಕ್ಕಿಲ್ಲ. ಅದಕ್ಕೆ ಮುಂದೆ ಅವರು ಹೇಳ್ತಾರೆ, ಈಗಲಾದರೂ ನಿಮ್ಮ ಕೈಯಲ್ಲಿ ನಿಮ್ಮಲ್ಲಿ ಕೆಲವರು ದುಡಿಯದೆ ಮೈಗಳ್ಳರಾಗಿ ಅಲ್ಲಲ್ಲಿ ಅಲೆದಾಡುತ್ತಾ ಹರಟೆ ಮಲ್ಲರಾಗಿದ್ದಾರೆಂದು ನಮಗೆ ತಿಳಿದು ಬಂದಿದೆ. ಇಂಥವರು ತಮ್ಮ ಜೀವನೋಪಾಯಕ್ಕಾಗಿ ದುಡಿದು ಸಂಪಾದಿಸಬೇಕೆಂದು ಪ್ರಭು ಯೇಸುವಿನ ಹೆಸರಿನಲ್ಲೂ ಆಜ್ಞಾಪಿಸ್ತೇನೆ. ಸಂತ ಪೌಲರು ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮಲ್ಲಿ ಕೆಲವರು ಇಂಥವರಿದ್ದಾರೆ, ಬರೀ ಹರಟೆ ಮಲ್ಲರು. ಅವರಿಗೆ ಬೇರೇನು ಕೆಲಸವಿಲ್ಲ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಸುದ್ದಿಗಳನ್ನು ಮಾತನಾಡುವುದು, ಯಾರ ಹರಟೆ ಹೊಡೆಯುವುದು, ಸಮಯವನ್ನು ಹಾಳು ಮಾಡುವುದು. ಇಂಥವರಿಗೆ ನಾವು ಯೇಸುವಿನ ಹೆಸರಿನಲ್ಲಿ ಎಚ್ಚರಿಸಿ ಆಜ್ಞಾಪಿಸುತ್ತೇವೆ. ನೀವಾದರೂ ಸಹೋದರರೇ, ಸತ್ಕಾರ್ಯದ ಸಾಧನೆ ಸಾಕ ಎಂದು ಹೇಳದಿರಿ. ಆದ್ದರಿಂದ ನೀವು ಕೆಲಸ ಮಾಡಿ. ಆದ್ದರಿಂದ ಸಹೋದರ ಸಹೋದರರೇ, ಇದರ ಬಗ್ಗೆ ಇಲ್ಲಿ ಸಿರಾಕನ ಗ್ರಂಥವಿದೆ, ವಾಕ್ಯವನ್ನು ನಮಗೆ ಹೇಳುತ್ತೆ. ನಾವು ದುಡಿಬೇಕು, ಕೆಲಸ ಮಾಡಬೇಕು, ಮರ್ಯಾದಸ್ಥರಾಗಬೇಕು, ಇತರ ಮೇಲೆ ಹೊಂದಿಕೊಳ್ಳಬಾರದು. ನಾವು ಸುಮ್ಮನೆ ಎಷ್ಟರ ತನಕ ನಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯವಿದೆ ಕೆಲಸ ಮಾಡೋಣ. ಯೇಸು ಸ್ವಾಮಿ ಸಹ ಕೆಲಸ ಮಾಡಿದರು. 30 ವರ್ಷಗಳ ಬದುಕು ಅವರದು ಗೌಪ್ಯವಾದ ಬದುಕು. ಅವರು ಯಾವ ಸಾರ್ವಜನಿಕ ಜೀವನಕ್ಕೆ ಹೋದವರಲ್ಲ.
ಆ 30 ವರ್ಷಗಳಲ್ಲಿ ತನ್ನ ತಂದೆ ತಾಯಿಗಳಿಗೆ ಹೊಂದಿದ್ದು, ಯೋಸೇಫರು ಮತ್ತು ಮೇರಿ ಅವರೊಂದಿಗಿದ್ದು, ಅವರು ಸದಾ ಆ ಒಂದು ಮರಗೆಲಸವನ್ನು ಅವ್ರು ಮಾಡ್ತಿದ್ರು. ನನ್ನ ಕಾರ್ಪೆಂಟರ್ ಅಂತ ಹೇಳ್ತೇವೆ, ಆ ಕೆಲಸವನ್ನು ಅವರು ಮಾಡ್ತಿದ್ದರು. ಹಾಗಾದರೆ ಆ ಕೆಲಸ ಮಾಡುವುದರಲ್ಲಿ ಅವರಿಗೂ ನಾಚಿಕೆ ಇರಲಿಲ್ಲ. ಅದು ಮರ್ಯಾದೆ, ಸ್ವಂತ ದುಡಿಮೆ. ಆದ್ದರಿಂದ ನಾವು ಯಾರು ನಮ್ಮ ಜೀವನದಲ್ಲಿ ಹರಟೆ ಮಲ್ಲರಾಗಿರ್ತೇವೆ, ಆಲಸ್ಸಿಗರಾಗಿರ್ತೇವೆ, ಅಥವಾ ನಮ್ಮ ಜೀವನದಲ್ಲಿ ದುಡಿಮೆಗೆ ನಾವು ಮಹತ್ವ ಕೊಡುವುದಿಲ್ಲ, ಅಲ್ಲಿ ಇಲ್ಲಿ ತಿರುಗಾಡುತ್ತಾ ಅಲೆಮಾರಿ ಜೀವನವನ್ನು ನಡೆಸ್ತೇವೆ, ಸಮಯವನ್ನು ಹಾಳು ಮಾಡ್ತೇವೆ, ದೇವರಲ್ಲಿ ನಮಗೆ ಒಂದು ಉತ್ತರ ಕೊಡುವ ಬದ್ಧತೆ ಇದೆ. ಅದರಿಂದ ನಾವು ಸೋಮಾರಿಗಳಾಗಿರಬಾರ್ದು. ಎಷ್ಟರ ತನಕ ಸಾಧ್ಯ ಅಷ್ಟರ ತನಕ ಕೆಲಸ ಮಾಡಬೇಕು. ಎಷ್ಟು ಕೆಲಸ ಸಾಧ್ಯ ಅಷ್ಟು ಕೆಲಸವನ್ನು ನಾವು ಮಾಡಬೇಕು, ಬಹಳ ಮುಖ್ಯ. ಅದರಿಂದ ಸಂತ ಪೌಲು ಅದು ಸಿರಾಕನ ಗ್ರಂಥ ಮುಂದೆ ಹೇಳುತ್ತೆ, ಮೇಲಾಗಿ ಮಾನ ಕಾಪಾಡುವುದಕ್ಕೆ ಮನೆ. ಈಗ ಅನ್ನ, ನೀರು, ಬಟ್ಟೆ ಇವೆಲ್ಲ ಬೇಕು. ನಮ್ಮ ಸ್ವಂತ ದುಡಿಮೆಯಿಂದ ಅದನ್ನು ಪಡೆಯಬೇಕು. ಅದಕ್ಕೆ ಹೇಳ್ತಾರೆ, ಅದಕ್ಕೊಂದಿಗೆ ಮನೆ, ಒಂದು ನನ್ನ ಸ್ವಂತ ಮನೆ ಎಂಬುದು ನಮಗೆ ಬೇಕು. ಹಲವಾರು ಬಾರಿ ನಮ್ಮಲ್ಲಿ ಬಾಡಿಗೆ ಮನೆಗಳಲ್ಲಿ ಜೀವಿಸ್ತಾರೆ ಕೆಲವರು. ಅಂದರೆ ಅವರಿಗೆ ಜೀವನ ಪೂರ್ತಿಯ ಬಾಡಿಗೆ ಮನೆಯಲ್ಲಿ ನಿಂತು, ಇವತ್ತು ಇಲ್ಲಿ ಮನೆ, ನಾಳೆ ಇನ್ನೊಂದು ಬದಲಾವಣೆ, ಇನ್ನೊಂದು ಮನೆ, ಮತ್ತೊಂದು ವರ್ಷ ಇನ್ನೊಂದು ಮನೆ ಬದಲಾಯಿಸ್ತಾ ಹೋಗ್ತೇವೆ ನಾವು. ಹಲವಾರು ಬಾರಿ ನಾನು ನೋಡಿದ್ದೇನೆ, ಇಂಥವರು ಒಂದು ಮನಸ್ಸು ಮಾಡುವುದಿಲ್ಲ, ಸ್ವಂತ ಮನೆಯನ್ನು ಮಾಡಬೇಕೆಂಬ ಹಠ ಇರುವುದಿಲ್ಲ. ಎಷ್ಟು ನೋಡಿ, ನಾವು ಒಂದು ಬಾಡಿಗೆ ಮನೆಗೆ 5,000 10,000 15,000 ಬಾಡಿಗೆಯನ್ನು ಕೊಡ್ತೇವೆ. ಒಂದು ವೇಳೆ ಎಲ್ಲೋ ನಾವು ಒಂದು ಚಿಕ್ಕ ಜಾಗವನ್ನು ಪಡೆದು ಅಲ್ಲಿ ಒಂದು ಮನೆ ಕಟ್ಟಿದರೆ, ನಿಧಾನವಾಗಿ ಆ ಹಣವನ್ನು, ಆ 10-15,000 ರೂಪಾಯಿ, 8,000 ರೂಪಾಯಿ ಆಗಿರ್ಬೋದು, ಆ ಹಣದಿಂದ ನಮ್ಮ ಸಾಲದ ಒಂದು ಕಂತನ್ನು ತೀರಿಸ್ಬೋದು. ಕೆಲವು ವರ್ಷದಲ್ಲಿ ಆ ಮನೆ ನಮ್ಮದು ಸ್ವಂತವಾಗುತ್ತದೆ. ಈ ಒಂದು ಯೋಚನೆಯನ್ನು ಕೆಲವರು ಮಾಡುವುದಿಲ್ಲ, ಅಂದರೆ ಪ್ರಯತ್ನವಿಲ್ಲ. ಆದ್ದರಿಂದ ಸಹೋದರ ಸಹೋದರಿಯರೇ, ನಾವೆಲ್ಲ ಪ್ರಯತ್ನ ಮಾಡುವವರು ಆಗಬೇಕು. ಆಗುವುದಿಲ್ಲ ಎಂಬ ಮನಸ್ಸಿನ ಒಂದು ಗ್ರಹಿಸುವಿಕೆಯನ್ನು ಬಿಟ್ಟು ಬಿಡಬೇಕು. ಮನಸ್ಸು ಮಾಡಿದರೆ ಏನೂ ಸಾಧ್ಯ. ಅದರಿಂದ ಎಲ್ಲೋ ನಾವು ಬಾಡಿಗೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಅಳೆದಾಡುವುದಕ್ಕಿಂತ ಎಲ್ಲೋ ಒಂದು ಚಿಕ್ಕ ಜಾಗವನ್ನು ಪಡೆದು ಒಂದು ಸ್ವಂತ ಮನೆಯನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಬೇಕು. ಹಲವರು ಈ ಕಾಲದಲ್ಲಿ ಹಲವರು ಇಂಥ ಕಾರ್ಯಗಳಿಗೆ ಸಹಾಯ ಹಸ್ತವನ್ನು ನೀಡುವವರು ಇರ್ತಾರೆ. ಆದರೆ ಇದನ್ನು ಮನಸ್ಸು ಮಾಡಬೇಕು, ಯಾಕೆಂದರೆ ಅದು ಒಂದು ಕರ್ತವ್ಯ. ಯಾಕೆಂದರೆ ಸಿರಾಕನ ಗ್ರಂಥ ಹೇಳುತ್ತೆ, ಪರರ ಮನೆಯಲ್ಲಿ ಮೃಷ್ಟಾನ್ನ ಉಣ್ಣುವುದಕ್ಕಿಂತಲೂ ಹುಲ್ಲಿನ ಗುಡಿಸಲಿನಲ್ಲಿ ಬಡವನಾಗಿ ಜೀವಿಸುವುದು ಮೇಲು. ಯಾರೊಬ್ಬನ ಮನೆಯಲ್ಲಿ ಶ್ರೀಮಂತ ಊಟವನ್ನು ನಾನು ಉಣ್ಣುತ್ತೇನೆ, ಆದರೆ ಅದಕ್ಕೆ ಮರ್ಯಾದೆ ಇಲ್ಲ. ಯಾಕೆಂದರೆ ಅದು ನನ್ನ ಸ್ವಂತವಲ್ಲ. ಯಾರದ ಮನೆಯಲ್ಲಿ ಕರೆದಿದ್ದಾರೆ, ಅಲ್ಲಿ ಹೋಗಿದ್ದೇನೆ, ಅವರ ಹಣದ ಖರ್ಚು ಮಾಡ್ತಾರೆ, ಅವರು ದುಡ್ಡು ಕೊಟ್ಟು ತಯಾರಿಸಿದ ಈ ಊಟವನ್ನು ನಾವು ತಿನ್ನುವಾಗ ನಮಗೇನಾಗುತ್ತೆ, ನಾವು ತಿಂತೀವಿ, ಆದರೆ ಅಲ್ಲಿ ನಮಗೊಂದು ತೃಪ್ತಿ ಇಲ್ಲ. ಅದು ಬೇರೆಯವರದ್ದು. ಹೆಚ್ಚಿಗೆ ತಿಂದರೆ ಅವ್ರು ಏನು ಅನ್ನುತ್ತಾರೋ, ಅಥವಾ ನಾವು ತಿನ್ನೋದ್ರೆ ಅದು ಒಂದು ನಮಗೆ ಬೇಡವು ತಿನ್ನದೆ ಬಿಡ್ತಾರೆ ಅವರೇನು ಹೇಳ್ತಾರೆ. ಈ ಒಂದು ರೀತಿಯಲ್ಲಿ ಹಲವಾರು ಗ್ರಹಿಕೆಗಳು ಇರುತ್ತವೆ. ಆದ್ದರಿಂದ ನಾವು ದೇವರ ವಾಕ್ಯ ಹೇಳುತ್ತೆ, ಶ್ರೀಮಂತ ಮನೆಗೆ ಹೋಗಿ ಇಂಥ ಶ್ರೀಮಂತ ಊಟವನ್ನು ಮೃಷ್ಟಾನ್ನವನ್ನು ಉಣ್ಣುವುದಕ್ಕಿಂತಲೂ ನೀನು ಒಂದು ಸ್ವಂತ ಹುಲ್ಲಿನ ಮನೆ ಕಟ್ಟು ಸಾಕು. ದೊಡ್ಡ ಟೆರೆಸ್ ಮನೆ ಬೇಡ, ಹುಲ್ಲಿನ ಮನೆ ಇದ್ದರೂ ಸಾಕು. ಈ ಹುಲ್ಲಿನ ಮನೆಯಲ್ಲಿ ನಿನ್ನ ಸ್ವಂತ ಜೀವನವನ್ನು ನಡೆಸು, ಅದು ಬಹಳ ಮುಖ್ಯ. ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ. ಹೆಚ್ಚಿರಲಿ ಕಡಿಮೆ ಇರಲಿ, ಇದ್ದುದರಲ್ಲೇ ಸಂತುಷ್ಟಿ ಇರಲಿ. ದೇವರ ವಾಕ್ಯ ನಮ್ಗೆ ಹೇಳ್ತದೆ, ನಾವು ಜಾಸ್ತಿ ಸಿಗಬೇಕೆಂಬ ಆಸೆಯನ್ನು ಬಿಟ್ಟುಬಿಡಬೇಕು. ಹಲವರಿಗೆ ತುಂಬ ಆಸೆ, ಎಷ್ಟು ಇದ್ದರೂ ಸಾಲದು, ಎಷ್ಟು ಒಳ್ಳೆ ಕೊಟ್ಟರೂ ಅವ್ರಿಗೊಂದು ತೃಪ್ತಿ ಇಲ್ಲ. ಒಳ್ಳೆಯದಾಯಿತು ಅಂತ ಹೇಳುವ ಅಭ್ಯಾಸವೂ ಇಲ್ಲ. ಎಲ್ಲೋ ಊಟಕ್ಕೆ ಹೋಗ್ತೀವಿ, ಎಲ್ಲೋ ಒಂದು ಪಾರ್ಟಿಗೆ ಹೋಗ್ತೀವಿ, ಅಲ್ಲೊಂದು ಊಟ ಮಾಡ್ತೀವಿ. ಅದನ್ನು ನಾವು ಊಟ ಮಾಡಿದ ನಂತರ ಅದು ಚೆನ್ನಾಗಿಂತಿದೆ ಅಂತ ಹೇಳುವ ಒಂದು ಸೌಜನ್ಯವೂ ನಮ್ಮಲ್ಲಿ ಇರುವುದಿಲ್ಲ. ಊಟ ಮಾಡ್ತೀವಿ, ಹೋಗ್ತೀವಿ. ಅದಕ್ಕಿಂತ ಕಡೆ
ಇನ್ನು ಕೆಲವರಿಗೆ ಅಭ್ಯಾಸವಿದೆ, ಊಟಕ್ಕೆ ಹೋಗ್ತಾರೆ, ಅಲ್ಲಿಂದ ಬಂದು ಆ ಊಟ ಸರಿ ಇಲ್ಲ, ಅದು ಉಪ್ಪು ಕಡಿಮೆ ಆಯಿತು, ಅದು ಹುಳಿ ಹೆಚ್ಚಾಯಿತು, ಅದು ಬಿಸಿ ಇರಲಿಲ್ಲ, ಅದು ರುಚಿ ಇರಲಿಲ್ಲ ಅಂಥ ಒಂದು ರೀತಿಯ ಉಲ್ಲೇಖಗಳನ್ನು ಮಾಡ್ತೀವಿ. ಅದು ತಪ್ಪು. ನಾವು ಉಣ್ಣುವುದರಲ್ಲಿ ಒಂದು ತೃಪ್ತಿ ಇರಬೇಕು. ಎಷ್ಟು ನಮಗೆ ಸಿಗುತ್ತೆ ಅಷ್ಟು ಅದು ಒಳ್ಳೆಯದು. ಯಾಕೆಂದರೆ ಅವರು ಮಾಡಿದ್ದಾರೆ, ಪ್ರೀತಿಯಿಂದ ಒಂದು ಊಟ ತಯಾರಿಸಿದ್ದಾರೆ, ಒಂದು ಹೆಚ್ಚು ಕಮ್ಮಿ ಆಗುತ್ತೆ. ಎಲ್ಲರೂ ಎಲ್ಲ ಥರ ನಮಗೆ ಸಂಪೂರ್ಣವಾಗಿ ಮಾಡಲಿಕ್ಕೆ ಆಗುವುದಿಲ್ಲ. ಅದನ್ನು ಏನು ಸಿಗೋದು ಅದರ ಒಂದು ತೃಪ್ತಿ ಇರಬೇಕು. ಊಟ ಒಳ್ಳೆಯದಿತ್ತು, ಪರವಾಗಿಲ್ಲ, ಹೆಚ್ಚು ಕಮ್ಮಿ ಇಡುತ್ತೆ, ಆದರೆ ಊಟ ಒಳ್ಳೆಯದನ್ನು ಅದನ್ನು ನಾವು ಸಂತುಷ್ಟಿ ನಮಗೆ ಬೇಕು. ಇದೇ ದೇವರ ವಾಕ್ಯ ಹೇಳ್ತೆ, ಏನು ಸಿಕ್ಕಿದೆ ಅದರಲ್ಲಿ ಸಂತೃಪ್ತಿ ಪಡು, ಅಸಂತೃಪ್ತಿ ಬೇಡ. ಅದು ಸರಿ ಇಲ್ಲ ಅಂತ ಹೇಳಬೇಡ. ಎಷ್ಟು ಸಿಗ್ತದೆ ಅದರಲ್ಲಿ ಸಂತೋಷ ಪಡು. ಏತಕ್ಕೂ ಬೇಡ ಮನೆಯಿಂದ ಮನೆಗೆ, ಅಲ್ಲಿ ಮನೆಯಿಂದ ಮನೆಗೆ ಅಲ್ಲಿ ಏತಕ್ಕೂ ಬೇಡ ಮನೆಯಿಂದ ಮನೆಗೆ ಅಲೆಯುವ ಜೀವನ. ಅದೇ ನಾನು ಸ್ವಲ್ಪ ಮೊದಲು ಹೇಳಿದೆ, ಬಾಡಿಗೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಅಲೆಯುವುದಕ್ಕಿಂತ ಒಂದೇ ಒಂದು ಮನೆ, ನಿನ್ನ ಸ್ವಂತ ಮನೆಯನ್ನು ಮಾಡಲು ಪ್ರಯತ್ನ ಮಾಡು. ಅಲ್ಲಿ ನಿನ್ನ ಸ್ವಂತಿಕೆ ಜೀವನವನ್ನು ನಡೆಸು. ಇದು ಬಹಳ ಮುಖ್ಯ. ಇದು ದೇವರ ವಾಕ್ಯ ನಮಗೆ ಹೇಳುತ್ತೆ. ಆದ್ದರಿಂದ ಸ್ವಂತಿಕೆಗೆ ನಾವು ಮಹತ್ವ ಕೊಡೋಣ. ನಾವು ಸ್ವಂತ ಉಂಡು, ಸ್ವಂತ ದುಡಿದು, ಸ್ವಂತ ಉಂಡು, ಸ್ವಂತ ಒಂದು ವಾಸದ ಮನೆಯನ್ನು ಕಟ್ಟಿ ಸ್ವಂತಿಕೆ ಜೀವನವನ್ನು ನಡೆಸಿದರೆ ಈ ಜೀವನದಲ್ಲಿ ನಿಜವಾದ ತೃಪ್ತಿ ಇದೆ ಎಂದು ದೇವರ ವಾಕ್ಯ ನಮಗೆ ಹೇಳುತ್ತೆ. ಮುಂದೆ ದೇವರ ವಾಕ್ಯ ಹೇಳುತ್ತೆ, ನೀನು ಪರರ ಮನೆಯಲ್ಲಿ ಉಣ್ಣಬಹುದು, ನೀನು ಪರರ ಮನೆಯಲ್ಲಿ ಉಣ್ಣಬಹುದು, ಕುಡಿಯಬಹುದು, ಆದರೆ ಮರ್ಯಾದೆ ಇರೋದು. ಪರರ ಮನೆಯಲ್ಲಿ ಎಷ್ಟೇ ಉಣ್ಣು. ಕೆಲವರಿದ್ದಾರೆ ಅಲ್ಲಿ ಇಲ್ಲಿ ಊಟಕ್ಕೆ ಹೋಗ್ತಾರೆ, ಕರೆದರೆ ಎಲ್ಲ ಕಡೆ ಹೋಗ್ತಾರೆ, ಆದರೆ ತಮ್ಮ ಸ್ವಂತ ಮನೆಯಲ್ಲಿ ಅವರನ್ನು ಕರೆದು ಒಂದು ಊಟ ಕೊಡುವ ಸೌಜನ್ಯವೂ ಇವರಲ್ಲಿಲ್ಲ. ಇಡೀ ಲೋಕಕ್ಕೆ ಹೋಗಿ ಅಲ್ಲಿ ಉಂಡು ಬರ್ತಾರೆ, ಆದರೆ ತಮ್ಮ ಸ್ವಂತ ಮನೆಯಲ್ಲಿ ಒಂದು ಊಟವನ್ನು ಕೊಡುವ ಗತಿ ಇವರಿಗಿಲ್ಲ. ಇದು ಬಹಳ ಕೆಟ್ಟದು. ನಾವು ನಮ್ಮ ಸ್ವಂತ ಮನೆಯಲ್ಲಿ ಒಂದು ಊಟ ಕೊಡುವ ಒಂದು ಪರಿಸ್ಥಿತಿ ಇಲ್ಲ ಅಂದರೆ ಸಿಕ್ಕಿದ ಕಡೆ ಹೋಗಿ ಊಟ ಮಾಡಿ ಬರಬಾರದು. ಮರ್ಯಾದಸ್ಥರಾಗಿರಬೇಕು. ಎಲ್ಲಿ ಅಗತ್ಯ ಅಲ್ಲಿ ಹೋದರೆ ಸಾಕು. ಎಲ್ಲಿ ಅಗತ್ಯ ಇಲ್ಲ, ಸುಮ್ಮನೆ ಊಟ ಸಿಗುತ್ತೆ ಎಂಜಾಯ್ ಮಾಡ್ತೀನಿ ಅಂತ ಹೋದರೆ ಅದಕ್ಕೆ ಮರ್ಯಾದೆ ಇಲ್ಲ. ನೀನು ಅಲ್ಲಿ ಅನ್ವೆಲ್ಕಮ್ಡ್ ಗೆಸ್ಟ್ ಅಂತ ಹೇಳ್ತೀವಿ ನಾವು, ಅಂದರೆ ಸ್ವಾಗತ ಮಾಡದ ಅತಿಥಿಗಳು. ಅಲ್ಲಿ ಅವರು ನಿಮಗೆ ಬೇಡ, ನೀವಾಗಿ ಹೋಗಿದ್ದೀರಾ, ಅವರಿಗೊಂದು ಹೊರೆಯಾಗುತ್ತೀರಿ. ಅಲ್ಲಿ ಮರ್ಯಾದೆ ಇಲ್ಲ ನಿಮಗೆ. ಆದ್ದರಿಂದ ಅಂಥ ಊಟಕ್ಕೆ ನಾವು ಹೋಗೋದು ಬೇಡ. ಔತಣಕೂಟಗಳಿಗೆ ಹೋಗುವಾಗ ಸರಿಯಾಗಿ ಅಳೆದು ತೂಗಿ ಚಿಂತಿಸಿ ಹೋಗೋಣ. ಅಲ್ಲಿ ನನ್ನ ಅವಶ್ಯಕತೆ ಇದೆಯೇ? ಅವರೇನೋ ಬಾಯಿ ಮಾತಿಗೆ ಕರೆದಿರ್ಬೋದು, ಆದರೆ ನೀನು ಅಲ್ಲಿ ಇರಬೇಕೆಂಬ ಆ ಒಂದು ಒಂದು ಚಿಂತನೆ ಅವರಲ್ಲಿದ್ದರೆ ಅಲ್ಲಿ ಊಟಕ್ಕೆ ಹೋಗಿ ಪರವಾಗಿಲ್ಲ. ಅಲ್ಲಂಥ ಚಿಂತನೆ ಇಲ್ಲ, ನೀನು ಅಲ್ಲಿ ಹೋದರೂ ಭಾರವಾಗುತ್ತೀಯ. ಇದರ ಬಗ್ಗೆ ನಾವು ಚಿಂತನೆ ಮಾಡೋಣ. ದೇವರ ವಾಕ್ಯ ಮುಂದೆ ಹೇಳ್ತದೆ, ಅಷ್ಟೇ ಅಲ್ಲದೆ ನಿನ್ನ ಕಿವಿಗೆ ಬೀಳುವು ಅವರ ಕಠಿಣ ಮಾತುಗಳು. ಅಂದರೆ ಯಾವಾಗ ನಾವು ಇಂಥ ಕಾರ್ಯಗಳಿಗೆ ಹೋಗ್ತೀವಿ, ನಮ್ಮ ಬಗ್ಗೆ ಮಾತನಾಡ್ತಾರೆ, ಅಲ್ಲಿ ನಮಗೆ ಮರ್ಯಾದೆ ಇಲ್ಲ. ಈ ಮಾತುಗಳನ್ನು ಕೇಳುವಾಗ ನಮಗೆ ಮನಸ್ಸಿಗೆ ನೋವಾಗುತ್ತೆ. ಎಷ್ಟು ಕಡಿಮೆಯಾದೆ ನಾನು, ಅವರ ಮುಂದೆ ಒಂದು ಇನ್ಸಲ್ಟ್, ಅವಮಾನ, ಆ ಒಂದು ಅವಮಾನ ಅನುಭವಿಸಕ್ಕಿದ್ದಕ್ಕಿಂತ ನಾವು ದೂರವಿದ್ದರೆ ಒಳ್ಳೆಯದಲ್ವೇ? ಆ ಔತಣಕೂಟಕ್ಕೆ ಹೋಗದಿದ್ದರೆ ಒಳ್ಳೆಯದಲ್ವೇ? ಅದನ್ನು ನಾವು ಚಿಂತಿಸಬೇಕು. ಆದ್ದರಿಂದ ದೇವರ ವಾಕ್ಯ ಸ್ಪಷ್ಟವಾಗಿರುತ್ತೆ, ಮರ್ಯಾದಸ್ಥ ಜೀವನವನ್ನು ಕಲಿಯಬೇಕು. ನಾವು ಮರ್ಯಾದಸ್ಥರಾಗಿ ಬದುಕಲಿಕ್ಕೆ ಕಲಿಯಬೇಕು. ಮರ್ಯಾದೆ ಇದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ಏನೋ ನಾವು ಮಾಡಿದ ಕೆಲಸ ಸಾರ್ಥಕವಾಗುತ್ತದೆ. ನಾವು ಅವ್ರು ನಮ್ಮ ಮಾನ ಮರ್ಯಾದೆ ಕಳೆದುಕೊಂಡು ನಮ್ಮನ್ನೇ ನಾವು ಅಲ್ಪರನ್ನಾಗಿ ಮಾಡಿಸಿ ನಾವು ಎಲ್ಲೇ ಹೋಗ್ತೇವೆ ಅಂದರೆ ಅಲ್ಲಿ ನಮಗೆ ಮರ್ಯಾದೆ ಇಲ್ಲ ಅಂದರೆ ನಮ್ಮ ಜೀವನದ ಸಾರ್ಥಕತೆ ಹೋಯಿತು. ನಮಗೆ ಮಾಡಲಿಕ್ಕೆ ಆಗಲ್ಲ. ಆದ್ದರಿಂದ ಮರ್ಯಾದಸ್ಥರಾಗಿರೋಣ. ಮತ್ತು ಮುಂದೆ ವಾಕ್ಯ ಹೇಳುತ್ತೆ, ನಾವು ಯಾರಿಗೂ ಮನೆಗೆ ಹೋಗುವಾಗ ಅಲ್ಲಿ ಪರಕೀಯನೇ ಇತ್ತ ಬಾ, ಮಣೆ ಹಾಕು,
ನಿನ್ನಲ್ಲಿರುವುದನ್ನು ನನಗೆ ಬಡಿಸು. ಅಂದರೆ ಪರಕೀಯ ನಿತ್ಯ ಬಾ ಅಂದರೆ ನೀನು ಪರರ ಮನೆಯಲ್ಲಿ ಹೋದರೆ ಅಲ್ಲಿ ಯಾವ ರೀತಿ ನನ್ನನ್ನು ನಡೆಸಿಕೊಳ್ತಾರೆ. ಪರಕೀಯನೇ ಜಾಗ ಬಿಡು. ನಿನಗಿಂತಲೂ ಉತ್ತಮ ವ್ಯಕ್ತಿಗಾಗಿ ಬಂದಿರುವ ನನ್ನ ಸಹೋದರ ಇಲ್ಲಿರುವುದಕ್ಕಾಗಿ ಮನೆ ಬೇಕಾಗಿದೆ ಅವನಕ್ಕಾಗಿ. ಅಂದರೆ ನೀನು ಬೇರೆಯವರ ಮನೆಯಲ್ಲಿರ್ತೀಯ, ಬೇರೆಯವರ ಒಂದು ಸ್ಥಾನದಲ್ಲಿರ್ತೀಯ, ಒಂದು ಸ್ವಾಗತಿಸಿದ ಒಂದು ಅತಿಥಿಯಾಗಿ ಹೋಗ್ತೀಯ, ನಿನಗಲ್ಲಿ ಮರ್ಯಾದೆ ಇಲ್ಲ. ಅವರು ಜಾಗ ಖಾಲಿ ಮಾಡಿ ಬಿಡು ಅಂತ ಹೇಳುವ ಮೊದಲೇ ಹೊರಟು ಬಾ, ಇದು ಬಹಳ ಮುಖ್ಯ. ಅವರು ಕಳಿಸುವುದಕ್ಕೆ ಕಾಯಬೇಡ, ಬಹಳ ಮುಖ್ಯ. ದೇವರ ವಾಕ್ಯ ನಮ್ಗೆ ಹೇಳ್ತಾ. ಆದ್ದರಿಂದ ಗೌರವಸ್ಥರಾಗಿ ಬದುಕುವ ಅದು ಒಂದು ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಒಂದು ಧೈರ್ಯ ಇರಬೇಕು. ಸಹೋದರ ಸಹೋದರರೇ, ಈ ದೇವರ ವಾಕ್ಯವನ್ನು ಆಲಿಸಿದೆವು ಇವತ್ತು. ಆದ್ದರಿಂದ ಎಲ್ಲಾದರೂ ಈ ಎರಡು ವಿಷಯಗಳನ್ನು ಬಹಳ ಒಂದು ಚೆನ್ನಾಗಿ ನೆನಪಿಟ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಸ್ವಂತಿಕೆಯ ಜೀವನ, ಸ್ವಂತ ದುಡಿಮೆ, ಸ್ವಂತ ನಾವು ಆಹಾರವನ್ನು ತಿನ್ನುವುದು, ನಮ್ಮ ಸ್ವಂತಿಕೆಯ ಒಂದು ಮನೆಯಲ್ಲಿ ವಾಸವಾಗುವುದು, ಆ ಸ್ವಂತಿಕೆಯನ್ನು ಕಾಪಾಡಿಕೊಳ್ಳುವುದು, ಆ ಸ್ವಂತಿಕೆ ನಮ್ಮ ಗೌರವವನ್ನು ನಮಗೆ ಖಂಡಿತ ಕೊಟ್ಟು ಬಿಡುತ್ತೆ. ಎರಡನೇದಾಗಿ ಎಲ್ಲೇ ಹೋದರೂ ಅತಿಥಿಗಳಾಗಿ ನಾವು ಹೋಗುವಾಗ ಅಲ್ಲಿ ಭಾರವಾಗಂತೆ ನೋಡಿಕೊಳ್ಳೋಣ. ಯಾರಿಗೂ ನಾವು ಜೀವನದಲ್ಲಿ ಭಾರ ಆಗಬಾರದು. ಅವರು ಹೋಗು ಅಂತ ಹೇಳುವ ತನಕ ಅಲ್ಲಿ ಇರಬಾರದು. ಮರ್ಯಾದಸ್ಥರಾಗಿ ಹೋಗು, ಮಾತನಾಡು. ಒಂದು ದಿನ ಬೇಡ, 1 ಗಂಟೆ ಇದ್ದರೂ ಸಾಕು. ಮರ್ಯಾದಸ್ಥರಾಗಿ 1 ಗಂಟೆ ಇದ್ದರೆ ಸಾಕು, ಹೊರಟು ಬಾ. ಅಲ್ಲಿ ನೀನು ಉಳಿದರೆ ಎಷ್ಟು ಸಮಯ ಹೆಚ್ಚು ಅಲ್ಲಿ ಉಳಿತ್ಯ, ಅಷ್ಟು ನಿನ್ನ ಮಾನ ಗೌರವ ಕಡಿಮೆ ಆಗ್ತಾ ಬರುತ್ತದೆ. ಅದನ್ನು ಅವರು ಹೋಗೋ ಮೊದಲು ನೀನೇ ಹೊರಟು ಬಾ, ನಿನ್ನ ಮರ್ಯಾದೆಯನ್ನು ಕಾಪಾಡಿಕೊಳ್ಳು. ಈ ಮೂಲಕ ದೇವರ ಸೃಷ್ಟಿಯಾದ ನೀನು ನಿನ್ನ ಸ್ವಂತ ಮಾನ ಗೌರವದಿಂದ ಬದುಕಲು ಕಲಿ. ಅದಕ್ಕಾಗಿ ಒಂದು ಗಳಿಗೆ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಇವತ್ತು ಈ ಒಂದು ನಮ್ಮ ನಿಮ್ಮ ವಾಕ್ಯದ ಧ್ಯಾನದಲ್ಲಿ ನಮ್ಮ ಸ್ವಂತಕ್ಕೆಯ ಜೀವನವನ್ನು ನಡೆಸುವುದಕ್ಕೆ ನಮಗೆ ಪ್ರೇರಣೆಯನ್ನು ನೀಡಿರಿ. ನಾವು ಯಾವತ್ತೂ ಇತರರ ಮೇಲೆ ಅವಲಂಬಿಸದೆ, ನಾವು ಆಲಸ್ಯಗರಾಗಿ ದುಡಿಯದೆ, ನಾವು ತಿನ್ನಬೇಕೆಂಬ ಹಂಬಲ ನಮ್ಮಲ್ಲಿದ್ದರೆ ಅದನ್ನು ದೂರ ಮಾಡಿಕೊಂಡು ಮರ್ಯಾದಸ್ಥರಾಗಿ ಬಾಳಲು, ಯಾವತ್ತೂ ನಾವು ಇತರರಿಗೆ ಒಂದು ಮರ್ಯಾದೆ ಕೊಟ್ಟು ಜೀವಿಸಲು ನಮಗೆ ಆ ಪ್ರೇರೇಪಣೆಯನ್ನು ನೀಡಿರಿ. ನಮಗೆ ಆ ಬುದ್ಧಿಶಕ್ತಿಯನ್ನು ನೀಡಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್.